ಹಲೋ ನಮಸ್ತೆ. ಕೋಸ್ಟಲ್ ವುಡ್ ಆಗಿರಬಹುದು ಅಥವಾ ರಂಗಭೂಮಿ ಆಗಿರಬಹುದು, ಸಿನಿ ಜಗತ್ತಿಗೆ ಸಂಬಂಧಪಟ್ಟಂತಹ ಕಲಾವಿದರನ್ನ ಅಥವಾ ತಂತ್ರಜ್ಞರನ್ನ ಕರ್ಕೊಂಡು ಬಂದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾತಾಡಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಮೊದಲದಾಗಿ ಸಿನಿ ಕುಡ್ಲ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಹೇಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ತುಳುವಲ್ಲಿ ಮಾಡ್ತಾ ಇಲ್ಲ, ಬದಲಿಗೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಇವತ್ತಿನ ಅತಿಥಿಗೆ ಸ್ವಲ್ಪ ತುಳು ಪ್ರಾಬ್ಲಮ್ ಇದೆ ಅಂತೆ. ಸೊ ಹಾಗಾಗಿ ಕನ್ನಡದಲ್ಲಿ ಮಾಡ್ತಾ ಇರುವಂತದ್ದು. ಇವತ್ತಿನ ಅತಿಥಿಯ ಬಗ್ಗೆ ಪರಿಚಯ ಹೇಳೋದಾದ್ರೆ, ಕೋಸ್ಟಲ್ ವುಡ್ ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ವಿಶೇಷವಾಗಿ ತಮ್ಮ ಇಂಪಾದ ಸಂಗೀತದ ಮೂಲಕ ಜನಮನಸ್ಸನ್ನ ಗೆದ್ದಿರುವಂತವರು ಇವರು. ಜೊತೆಗೆ ನಮ್ಮ ಹೆಣ್ಮಕ್ಳ ಫೇವ್ರೆಟ್ ಸೀರಿಯಲ್ ಗೊತ್ತಲ್ವಾ, ಸೀರಿಯಲ್ ಹಾಗೆ ರಿಯಾಲಿಟಿ ಶೋಗಳಿಗೆ ಮ್ಯೂಸಿಕ್ ಅನ್ನ ಕೂಡ ನೀಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೇಳೋದಾದ್ರೆ, ಸಿನಿಮಾಗಳಿಗೆ ಸಿನಿಮಾಟೋಗ್ರಫಿ ಮೂಲಕ ತಮ್ಮ ಕ್ಯಾಮೆರಾ ಕೈಚಳಕವನ್ನ ತೋರಿಸಿ ಸಿನಿಮಾದ ಅಂದವನ್ನ ಹೆಚ್ಚಿಸುವಲ್ಲಿ ಇವರ ಪಾತ್ರ ಇದೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ಅತಿಥಿ ಸುನಾದ್ ಗೌತಮ್, ನಮ್ಮ ಕಾರ್ಕಳದ ಸುನಾದ್ ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ. ಸುನಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಾದ್ ಅವರೇ, ಹೆಸರೇ ಹೇಳುವಂತೆ ಸುನಾದ್, ಸಂಗೀತಕ್ಕೆ ಹತ್ರವಾಗಿದೆ ನಿಮ್ಮ ಹೆಸರು. ಹೇಗಿದೆ ಸಿನಿ ರಂಗದ ಒಂದು ಜರ್ನಿ, ಹೇಗಿದೆ ಮ್ಯೂಸಿಕ್ ಒಂದು ಜರ್ನಿ? ನೀವು ಹೇಳ್ದಂಗೆ ಕಲರ್ಫುಲ್ ಜರ್ನಿ ಅಂಡ್ ಮ್ಯೂಸಿಕಲ್ ಜರ್ನಿ ಖುಷಿಯಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಮ್ಯೂಸಿಕಲ್ ಜರ್ನಿ ಹಾಗೆ ತುಂಬಾನೇ ಖುಷಿ ಆಗಿದೆ. ಮೊದಲು ಇನ್ನೂ ಹೇಳೋದಾದ್ರೆ, ನಿಮ್ಮ ಒಂದು ಈ ಮ್ಯೂಸಿಕಲ್ ಜರ್ನಿ ಪ್ರಾರಂಭ ಆಗಿದ್ದು ಹೇಗೆ? ಆಕ್ಚುಲಿ ನನ್ನ ತಂದೆ ನಮ್ಮ ಮನೇಲೆ ಮ್ಯೂಸಿಕಲ್ ವಾತಾವರಣ ಇದೆ. ಫಸ್ಟ್ ಸ್ಟಾರ್ಟ್ ಮಾಡೋದಾದ್ರೆ ನನ್ನ ತಾತ ಯಕ್ಷಗಾನ ಭಾಗವತರು, ಹಾಗೆ ನನ್ನ ತಂದೆ ಕರ್ನಾಟಿಕ್ ಮತ್ತೆ ಹಿಂದೂಸ್ತಾನಿ ಕ್ಲಾಸಿಕಲ್ ಟೀಚರ್. ಮನೇಲೆ ಸಂಗೀತದ ವಾತಾವರಣ ಇದೆ, ಮತ್ತೆ ಅವ್ರ ಹತ್ರನೇ ನಾನು ಮ್ಯೂಸಿಕ್ ಎಲ್ಲ ಕಲ್ತಿದ್ದು. ಮತ್ತೆ ನನ್ನ ತಂಗಿ ಸಿಸ್ಟರ್, ಅವಳು ಕೂಡ ಸಿಂಗರು. ಹಾಗೆ ಮನೇಲೆ ಒಂದು ಮ್ಯೂಸಿಕಲ್ ವಾತಾವರಣ ಇದ್ದಾಗೆ ನನಗೂ ಕೂಡ ಮ್ಯೂಸಿಕಲ್ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಇನ್ಸ್ಪೈರ್ ಆಯಿತು. ಅಂದ್ರೆ ನನ್ನ ತಂದೆ ಕೂಡ ಮ್ಯೂಸಿಕ್ ಕಂಪೋಸರ್, ಅವರು ತುಂಬಾ ಡಿವೋಷನಲ್ ಸಾಂಗ್ಸ್ಗಳೆಲ್ಲ ಮಾಡ್ತಾ ಇದ್ರು. ಬಾಲ್ಯದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಸ್ಟುಡಿಯೋಸ್ಗಳಿಗೆ. ಅವಾಗಲೇ ನಾನು ಅನ್ಕೊಂಡೆ, ಓಕೆ ನಾನು ಕೂಡ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತೆಲ್ಲ. ಆಕ್ಚುಲಿ ನಾನು ಬಾಲ್ಯದಲ್ಲಿ ನಾನು ಸಿಂಗರ್ ಆಗಿದೆ, ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಬಟ್ ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಆದ್ಮೇಲೆ ಆಬ್ವಿಯಸ್ಲಿ ಒಂದು ವಾಯ್ಸ್ ಚೇಂಜ್ ಆಗುತ್ತಲ್ಲ, ವಾಯ್ಸ್ ಬ್ರೇಕ್ ಆಗುತ್ತೆ. ಅವಾಗ ಸಿಂಗ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಆಟೋಮೆಟಿಕ್ಲಿ ಕೀಬೋರ್ಡ್ ಪ್ಲೇಯಿಂಗ್ ಮತ್ತೆ ರೆಕಾರ್ಡಿಂಗ್ ಸ್ಟುಡಿಯೋ ಆ ಕ್ರೇಜ್ ಬಂತು. ಹಾಗೆ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, 9ನೇ ತರಗತಿ ಅಲ್ಲಿ ಇರ್ಬೇಕಾದ್ರೆ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ್ರಿ ಅಂತ ಕೇಳ್ಪಟ್ವಿ. ಹೌದು, ಅದು ಒಂದು ಭಕ್ತಿ ಸುಮಮಂಜರಿ ಅಂತ ಒಂದು ಡಿವೋಷನಲ್ ಆಲ್ಬಮ್. ಅದನ್ನು 9th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ನಾನು ಅದಕ್ಕೆ ಶಂಕರ್ ಶಾನ್ಭೋಗ್ ಅವರು ಹಾಡಿದ್ರು, ಅದಕ್ಕೆ ನಾನು ಮ್ಯೂಸಿಕ್ ಕಂಪೋಸ್ ಮಾಡಿ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ತಂದೆನೂ ಮ್ಯೂಸಿಕ್ಗೆ ಹತ್ರ ಆದವರು, ತಂಗಿ ಕೂಡ ಹಾಡನ್ನ ಹಾಡ್ತಾರೆ. ಹಾಗೆ ನಿಮ್ಗೆ ಆ ಒಂದು ವಾತಾವರಣ, ನಿಮ್ಮ ಮನೆಯ ವಾತಾವರಣ ಸಂಗೀತ ಜರ್ನಿಗೆ ಒಂದು ಯೂಸ್ಫುಲ್ ಆಯ್ತಲ್ವಾ? ಹೌದು, ಖಂಡಿತವಾಗ್ಲು. ಅಂದ್ರೆ ಆಬ್ವಿಯಸ್ಲಿ ಅಂದ್ರೆ ಬಾಲ್ಯದಿಂದನೇ ಮ್ಯೂಸಿಕ್ ಕೇಳ್ತಾ ಆಟೋಮೆಟಿಕ್ಲಿ ಒಂದು ಅಭಿರುಚಿ ಬಂದಿರುತ್ತೆ. ಹಾಗೆ ಸ್ಟಾರ್ಟ್ ಆಯ್ತು. ಓಕೆ, ಇವಾಗ ಯಾವ ರೀತಿ ಆಗಿದೆ ಜರ್ನಿ ನಿಮ್ದು? ಅದೇ ಫಸ್ಟ್ ಡಿವೋಷನಲ್ ನಾನು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಒಂದು ಟೈಮಲ್ಲಿ ಡಿವೋಷನಲ್ ಪ್ರಾಜೆಕ್ಟ್ಸ್ ಎಲ್ಲ ಆಗೋದೇ ನಿಂತೋಯ್ತು. ಆ ಟೈಮಲ್ಲಿ ಅಂದರೆ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಈ ಟೆಂಪಲಲ್ಲಿ ಜೀರ್ಣೋದ್ಧಾರಗಳು ಎಲ್ಲ ಆಗೋದು ಜಾಸ್ತಿ. ಆಗ ಭಕ್ತಿಗೀತೆಗಳು ತುಂಬ ಆಗ್ತಿತ್ತು. ಆಮೇಲೆ ನಿಮ್ಗೆ ಗೊತ್ತಲ್ಲ, ಪೈರಸಿಗಳೆಲ್ಲ ಬಂದು ಭಕ್ತಿಗೀತೆಗಳು ಆಗೋದು ನಿಲ್ತು. ಆವಾಗ ನಾನು ಸಿನಿಮಾ ಕಂಪೋಸ್ ಮಾಡಬೇಕು, ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಇಂಟ್ರೆಸ್ಟ್ ಆಯಿತು. ಮೊದಲಿಂದನೂ ಇತ್ತು, ಬಟ್ ಆವಾಗ ಅವಕಾಶ ಸಿಕ್ತಿತ್ತು. ಹಾಗೆ ಅದು ಕೆರಿಯರ್ ಸ್ಟಾರ್ಟ್ ಆಯ್ತು, ಮ್ಯೂಸಿಕಲ್ ಜರ್ನಿ. ಐ ಮೀನ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡೋದು. ನೀವು ಪ್ರಾರಂಭದಲ್ಲಿ ಸಂಗೀತ ಕಲಿತಂತಹ ಹಂತ ಹೇಗಿತ್ತು? ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳಬೇಕಾದ್ರೆ, ಚೈಲ್ಡ್ಹುಡ್ಡಲ್ಲಿ ಆಬ್ವಿಯಸ್ಲಿ ಯಾವಾಗಲೂ ಯಾವುದೇ ಒಂದು ವಿದ್ಯೆ ಆಗಿರ್ಬೋದು, ಈಗ ಒಂದು ಎಜುಕೇಷನ್ ಮಾಡಬೇಕಾದ್ರೆ ಫೋರ್ಸಿಬಲಿ ಮಾಡಿದರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ, ಓದು ಅಂತ. ಹಾಗೆ ನಮ್ಮ ಮನೆಯಲ್ಲಿ ಮ್ಯೂಸಿಕ್ ಕಲಿಯೋ ಅಂತ ಫೋರ್ಸಿಬಲಿ ಅಂದರೆ ಒಂದು ಜಸ್ಟ್ ಕನ್ಸರ್ನ್ಗೋಸ್ಕರ ಕೂರಿಸ್ತಾ ಇದ್ರು. ಆವಾಗ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ ಟು ಬಿ ಫ್ರ್ಯಾಂಕ್. ಬಟ್ ಸಿಂಗಿಂಗ್ ಐಡಿಯಾಸ್ ಇತ್ತು. ಆವಾಗ ಪ್ರತಿಭಾ ಕಾರಂಜಿಗಳು ಅದರಲ್ಲೆಲ್ಲ ನನಗೆ ಸ್ಟೇಟ್ ಲೆವೆಲ್ ತನಕ ಫಸ್ಟ್ ಪ್ರೈಸ್ ಬಂದಿತ್ತು. ಬಟ್ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸ್ಟಾರ್ಟಿಂಗಲ್ಲಿ ಕರ್ನಾಟಿಕ್, ನಮ್ಮ ಮನೇಲೆ ನನ್ನ ತಂದೆ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸ್ತಾರೆ, ಕೂರ್ತಾ ಇದ್ದೆ. ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಸುಮ್ಮನೆ ಕೂರ್ತಾ ಇದ್ದೆ. ಯಾವಾಗ ವಾಯ್ಸ್ ಬ್ರೇಕ್ ಆಯಿತು, ಅಂದರೆ ನಮಗೆ ಅದು ಈಗ ಹಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋವಾಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಹಾಡ್ಲಿಕ್ಕೆ ಯಾವಾಗ ನಂಗೆ ಆಗ್ತಿರ್ಲಿಲ್ಲ, ಅವಾಗ ನನಗೆ ಅಯ್ಯೋ ಮ್ಯೂಸಿಕ್ ಇಲ್ಲದೆ ಅವಾಗ ಗೊತ್ತಾಯ್ತು ನನಗೆ, ಓಕೆ ನಾನು ಮ್ಯೂಸಿಕನ್ನು ಮಿಸ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ನಾನು ಮ್ಯೂಸಿಕನ್ನು ತುಂಬ ಸ್ಟ್ರಾಂಗ್ಲಿ ಸೀರಿಯಸ್ ಆಗಿ ತಗೊಂಡಿದ್ದು.
ಎಜುಕೇಶನ್ಗೆ ಅರ್ಧದಲ್ಲೇ ಗುಡ್ ಬೈ ಹೇಳಿದ್ರಂತೆ. ಹೌದು ಹೌದು, ಅಂದ್ರೆ ನಾನು ಸ್ಟುಡಿಯೋ ಐ ಥಿಂಕ್ ಸೊ ಸೆಕೆಂಡ್ PUC ಇರಬೇಕಾದ್ರೇ ಮನೆಯಲ್ಲಿ ಸಣ್ಣಕ್ಕೆ ನನ್ನ ತಂದೆ ಸೆಟಪ್ ಮಾಡಿ ಕೊಟ್ಟಿದ್ರು. ಆವಾಗ ತುಂಬ ಡಿವೋಷನಲ್ ಪ್ರಾಜೆಕ್ಟ್ಸ್ಗಳೆಲ್ಲ ಆಗ್ತಾ ಇತ್ತು. ಮತ್ತೆ ಆ ಟೈಮಲ್ಲಿ ಯಾವುದೋ ಒಂದು ಸಿನಿಮಾ ಕೂಡ ಸಿಕ್ಕಿತ್ತು. ಆಗ ಮ್ಯಾನೇಜೇ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದ್ರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೆ. ನೈಟ್ ಎಲ್ಲ ಫುಲ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿ ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಓದ್ತಾ ಇದ್ದೆ. ಆಮೇಲೆ ತುಂಬ ಕಷ್ಟ ಆಯಿತು, ಬಿಟ್ಟೆ. ಓದಿದ್ರಲ್ಲೂ ಸ್ವಲ್ಪ ಹಿಂದೆ ಇದ್ದೆ. ಮತ್ತೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಸಲೇ ಇಲ್ವಾ? ಬಿಸಿ ಆಗ್ಬಿಟ್ಟೆ. ಹೀಗೆ ಈ ಕೆಲಸದಲ್ಲಿ ಬಿಸಿ ಆದ್ರೆ ಹಂಗಾಗಿ ಎಜುಕೇಶನ್ ಬೇಡ ಅನ್ಸ್ತು. ಬೇಡ ಅನ್ಸ್ತು ಅಂದ್ರೆ ಅದೇ ಬಿಸಿ ಆಗ್ಬಿಟ್ಟೆ ಅಷ್ಟೇ. ಸಮ್ಟೈಮ್ಸ್ ಅನ್ಸುತ್ತೆ ಓಕೆ ನಾನು ಮಾಡ್ಬೇಕಿತ್ತೇನೋ ಅಂತ, ಬಟ್ ಸಮ್ಟೈಮ್ಸ್ ಅನ್ಸುತ್ತೆ ಕರೆಕ್ಟ್ ಡಿಸಿಷನ್ ತಗೊಂಡೆ ಅಂತ. ಎರಡು. ಫಸ್ಟ್ ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ರಿಯಾಕ್ಷನ್ ಹೇಗಿತ್ತು ಮನೆಯಲ್ಲೆಲ್ಲ? ಮನೆಯಲ್ಲಿ ಅದೇ ಫಸ್ಟ್ ನಾನು ಡಿವೋಷನಲ್ ಪ್ರಾಜೆಕ್ಟ್ ಮಾಡಿದ್ದಲ್ವಾ, ಅದು ನನ್ನ ತಂದೆನೇ ಸಪೋರ್ಟ್ ಮಾಡಿದ್ದು. ಅವಾಗ ನೀನೊಂದು ಮಾಡು, ನಿಂಗೆ ಇಂಟ್ರೆಸ್ಟ್ ಇದೆಯಲ್ಲ ಮಾಡು ಅಂತ. ಆ್ಯಂಡ್ ದೆನ್ ಅದು ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಇವನ್ ಶಂಕರ್ ಶಾನ್ಭಾಗ್ ಸಿಂಗರ್ ಕೂಡ ಹೇಳಿದರು, ಇಟ್ಸ್ ವೆರಿ ನೈಸ್, ಅಂದರೆ ಸೌಂಡಿಂಗೇ ಡಿಫ್ರೆಂಟ್ ಇದೆ, ನಿಮ್ಮ ಸ್ಟೈಲು ಮತ್ತು ನಿಮ್ಮ ಮಗನ ಸ್ಟೈಲೇ ಡಿಫ್ರೆಂಟ್ ಇದೆ, ಇದರಲ್ಲೇ ಕೆರಿಯರ್ ಇದೆ ಅಂತ ಅನ್ಸುತ್ತೆ, ಮಾಡಿ ಅಂತ. ಮತ್ತು ಅವರಿಗೂ ಓಕೆ ಇವನು, ಬಟ್ ಸಿನಿಮಾಕ್ಕೆ ನಾನು ಬರ್ತೀನಿ, ಸಿನಿಮಾ ಮ್ಯೂಸಿಕ್ ಎಲ್ಲ ಮಾಡ್ತೀನಿ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಬಟ್ ಈಗ ಅವರು ಹ್ಯಾಪಿ ಇದ್ದಾರೆ. ಓಕೆ, ಫಸ್ಟಿಗೆ ಡಿವೋಷನಲ್ ಮ್ಯೂಸಿಕ್ ಮಾಡ್ತಾ ಇದ್ರಿ, ಆ ನಂತರದಲ್ಲಿ ಒಂದೊಂದು ಹಂತ ಅಂದರೆ ಯಾವ ರೀತಿ? ಫಸ್ಟ್ ನಾನು ಡಿವೋಷನಲ್ ಪ್ರಾಜೆಕ್ಟ್ಸ್ ಎಲ್ಲ ಆದಮೇಲೆ ನಾನು ಫಸ್ಟ್ ಡಿವೋಷನಲ್ಸ್ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಡಿವೋಷನಲ್ ಪ್ರಾಜೆಕ್ಟ್ಸ್ಗಳು ಆಗೋದು ತುಂಬ ಕಮ್ಮಿ ಆಯಿತು. ಅದಾದ ನಂತರ ಇದು ಏನು ನಮ್ಮ ಶಾರ್ಟ್ ಫಿಲ್ಮ್ಸ್ಗಳೆಲ್ಲ ಆಗ್ತಿತ್ತು, ಸೌತ್ ಕನ್ನಡದಲ್ಲಿ ತುಂಬ ಶಾರ್ಟ್ ಫಿಲ್ಮ್ಸ್ ಆಗ್ತಿತ್ತು, ಅದಕ್ಕೆ ಮ್ಯೂಸಿಕ್ ಮಾಡ್ತಿದ್ದೆ. ಆಮೇಲೆ ಫಸ್ಟ್ ಒಂದು ಸೀರಿಯಲ್ಗೆ ಮಾಡಿದೆ, ಕೋಟಿ ಚೆನ್ನೈ ಅಂತ, ತುಂಬ ಲಾಂಗ್ ಬ್ಯಾಕ್. ಅದಕ್ಕೆ ಫಸ್ಟ್ ನಾನು ಟೆಲಿ ಸೀರಿಯಲ್ಗೆ ಮ್ಯೂಸಿಕ್ ಮಾಡಿದ್ದು. ಅದು ಆದ ನಂತರ ನನಗೆ ಸಿನಿಮಾಗಳು ಸಿಗ್ತಾ ಹೋಯಿತು. ಫಸ್ಟ್ ಚದುರಿದ ಕಾರ್ಮೋಡ ಅಂತ ಒಂದು ಸಿನಿಮಾ ಸಿಕ್ತು. ಅದಾದಮೇಲೆ ಸೋಜಿಗ ಅಂತ ಒಂದು ಸಿನಿಮಾ ಸಿಕ್ತು, ಗಲ್ಲಿ ಬೇಕರಿ ಅಂತ ಸಿಕ್ತು. ಹಾಗೆ ಇನ್ನೊಮ್ಮೆ ತಿರ್ಗಾ ಟೆಲಿವಿಷನ್ಗೆ ಬಂದು ಉದಯ ಟಿವಿಯಲ್ಲಿ ಒಂದಿಷ್ಟು ಸೀರಿಯಲ್ಗಳು ಮಾಡಿದೆ. ಆನಂದ ಭೈರವಿ, ಸರಯು, ರಾಗಾನುರಾಗ, ಕಿಕ್, ಒಂದಿಷ್ಟು ಸೀರಿಯಲ್ಗಳಾಯಿತು. ಅದಾದ ನಂತರ ಅಗೇನ್ ಸಿನಿಮಾ ನಂದು ವರ್ಸಸ್ ನುಸ್ರತ್ ಮಾಡಿದೆ. ಸೋಜಿಗಕ್ಕೆ ನಾನು ಸಿನಿಮಾಟೋಗ್ರಫಿ ಮಾಡಿದ್ದೆ. ಅದಾದ ನಂತರ ಗೋಲ್ಮಾಲ್ ಆಗಬೇಕಾದ್ರೆ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಮಾಡ್ತಾ ಇದ್ದೆ. ಸಿನಿಮಾಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಸಿನಿಮಾಕ್ಕೆ ಫಸ್ಟ್ ಅವಕಾಶ ಸಿಕ್ಕಿದ್ದು ನನಗೆ ಅದೇ ನಾನು ಸ್ಟುಡಿಯೋ ಎಲ್ಲ ಮಾಡ್ಕೊಂಡಿದ್ದಲ್ಲ, ಹಾಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆಲ್ಲ ರೆಕಾರ್ಡಿಂಗಿಗೆಲ್ಲ ಬರ್ತಾ ಇದ್ರು ಒಬ್ಬರು. ಫಸ್ಟ್ ನಾನು ಸಿನಿಮಾ ಮಾಡಿದ್ದು ಸೋಜಿಗ ಅಂತ ಒಂದು ಸಿನಿಮಾ. ಅದು ನನ್ನ ಕ್ಲೋಸ್ ಫ್ರೆಂಡ್ ಶ್ರೀನಿಧಿ DS ಅಂತ ಒಬ್ರು ಉದಯದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರ ರೆಫರೆನ್ಸಲ್ಲಿ ನನಗೆ ಸೋಜಿಗ ಟೀಮ್ ಪರಿಚಯ ಆಯಿತು, ಸೋಜಿಗ ಡೈರೆಕ್ಟರ್ ಪರಿಚಯ ಆದರು, ಹಾಗೆ ಕಾಂಟ್ಯಾಕ್ಟ್ ಬೆಳೀತು. ಆಮೇಲೆ ಅವ್ರು ಮ್ಯೂಸಿಕ್ ಮಾಡೋಕ್ಕಂತ ಬಂದಿರೋದು ನಮ್ಮ ಸ್ಟುಡಿಯೋಗೆ. ಆವಾಗ ನಾನು ಹಿಂದೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಸಿನಿಮಾಟೋಗ್ರಫಿ ಮಾಡ್ತಿದ್ದೆ. ಅದು ನೋಡಿ ನೀವೇ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಎರಡೂ ಮಾಡಿ ಅಂತ ಹೇಳಿದ್ರು, ಹಾಗೆ ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್ ಎರಡೂ ಮಾಡಿದ್ರು. ಸುನಾದ್ ಅವರೇ, ನಿಮ್ಮ ಹತ್ರ ಇನ್ನಷ್ಟು ಮಾತಾಡ್ತೀವಿ, ಅದ್ರ ಒಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ. ನಮ್ಮ ಕೋಸ್ಟಲ್ವುಡ್ ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಮಿಂಚ್ತಾ ಇರುವ ಮ್ಯೂಸಿಕ್ ಮಂತ್ರಿಕ ಸುನಾದ್ ಗೌತಮ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ ಒಂದು ಸಣ್ಣ ವಿರಾಮದ ನಂತರ.